ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನವಿ ಮುಂಬಯಿಯ ನೆರೋಲ್ ಶ್ರೀ ಶನೀಶ್ವರ ಮಂದಿರದ ರಂಗಮಂಟಪದಲ್ಲಿ ನವೆಂಬರ್ 20ರಂದು ಶಾರದಾ ಆರ್ಟ್ಸ್ ತಂಡದ ಐಸಿರಿ ಕಲಾವಿದರ್ ಮಂಜೇಶ್ವರ ತಂಡದ ನುರಿತ ಕಲಾವಿದರಿಂದ ತುಳು ಹಾಸ್ಯಮಯ ನಾಟಕ ಬಂಜಿಗ ಹಾಕೊಡ್ಚಿ ಪ್ರದರ್ಶನಗೊಂಡಿತು. ಮೊದಲು ನಡೆದ ಸಭಾ ಕಾರ್ಯಕ್ರಮದಲ್ಲಿ ಬಂಟರ ಸಂಘ ನವಿ ಮುಂಬಯಿಯ ಪ್ರಾದೇಶಿಕ ಸಮಿತಿಯ ಕಾರ್ಯಾಧ್ಯಕ್ಷ ಜಗದೀಶ್ ಶೆಟ್ಟಿ ನಂದಿಕೂರು, ನವಿ ಮುಂಬಯಿಯ ಹೋಟೆಲ್ ಉದ್ಯಮಿ ಅರುಣ್ ಹರಿಶೆಟ್ಟಿ, ಕಲಾ ಪೋಷಕ ಮೋಹನ್ ಶೆಟ್ಟಿ ಮಟ್ಟಾರ್, ಐಸಿರಿ ತಂಡದ ಕಲಾವಿದರಾದ ಜಗನ್ನಿವಾಸ ಮಂಗಲ್ಪಾಡಿ, ಪುಷ್ಪರಾಜ್ ಬುಳ್ಳಾರ್, ಅಶೋಕ್ ಬೇಕೂರು ಅವರನ್ನ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಸಭಾಧ್ಯಕ್ಷರಾಗಿ ಸಂತೋಷ್ ಡಿ ಶೆಟ್ಟಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಸೂರಜ್ ಭಟ್ ಅವರು ಆಶೀರ್ವಚನ ನೀಡಿದರು. ಸಂಜೀವ ಎನ್ ಶೆಟ್ಟಿ ತಾಳಿಪಾಡಿ ಗುತ್ತು, ಭಾಸ್ಕರ್ ಶೆಟ್ಟಿ, ಪ್ರಭಾಕರ್ ಹೆಗಡೆ, ಧನಂಜಯ್ ಶೆಟ್ಟಿ ಕೊಲ್ಪೆ, ಕೃಷ್ಣ ಪೂಜಾರಿ, ವಿಕೆ ಪೂಜಾರಿ, ವಿಕೆ ಸುವರ್ಣ ಪಡುಬಿದ್ರಿ, ಹರೀಶ್ ಶೆಟ್ಟಿ ಪಡುಬಿದ್ರಿ, ನಾಗೇಶ್ ಶೆಟ್ಟಿ, ಅನಿಲ್ ಕುಮಾರ್ ಹೆಗ್ಡೆ ಪೆರಡೂರು, ಮೋಹನ್ ಎಸ್ ಶೆಟ್ಟಿ ಘನ್ಸೋಲಿ, ರವಿ ಶೆಟ್ಟಿ, ರಾಜೇಂದ್ರ ಶೆಟ್ಟಿ ಘನ್ಸೋಲಿ, ಶಶಿ ಶೆಟ್ಟಿ, ರಾಜೇಶ್ ಗೌಡ ಕಲ್ಲಾಜೆ, ಶರತ್ ಶೆಟ್ಟಿ ಉಪಸ್ಥಿತರಿದ್ದರು. ಈ ಎಲ್ಲಾ ಕಾರ್ಯಕ್ರಮದ ಯಶಸ್ಸಿಗಾಗಿ ಧರ್ಮದರ್ಶಿ ರಮೇಶ್ ಎಂ ಪೂಜಾರಿ, ಧರ್ಮದರ್ಶಿ ಅಣ್ಣಿ ಸಿ ಶೆಟ್ಟಿ, ಖಾಂದೇಶ್ ಭಾಸ್ಕರ್ ಶೆಟ್ಟಿ, ರವಿ ಆರ್ ಶೆಟ್ಟಿ, ಉದಯ್ ಹೆಗ್ಡೆ ತುರ್ಬೆ, ಭಾಸ್ಕರ್ ಶೆಟ್ಟಿ, ದಕ್ಷಿಣ್ ಚಂದ್ರಹಾಸ್ ಶೆಟ್ಟಿ ಐರೋಲಿ, ಸತೀಶ್ ಪೂಜಾರಿ ಕುತ್ಪಾಡಿ, ಪ್ರಮೋದ್ ಕರಿಕೇರ ಅಡ್ವೆ, ಸುರೇಶ್ ಶೆಟ್ಟಿ, ರಮೇಶ್ ಪೂಜಾರಿ, ಶಶಿಕಲಾ, ಜಗದೀಶ್ ಶೆಟ್ಟಿ ಪನ್ವೇಲ್, ಜಗದೀಶ್ ಶೆಟ್ಟಿ ಬೆಳ್ಮಣ್, ದಯಾನಂದ ಶೆಟ್ಟಿಗಾರ್ ಮತ್ತು ಶ್ರೀ ಶನೀಶ್ವರ ಸೇವಾ ಸಮಿತಿಯ ವಿಶ್ವಸ್ತ ಮಂಡಳಿಯ ಸದಸ್ಯರು ಸಹಕರಿಸಿದರು. ಸಭೆಯಲ್ಲಿ ಉಪಸ್ಥಿತ ಗಣ್ಯರನ್ನ ವ್ಯವಸ್ಥಾಪಕ ಶೈಲೇಶ್ ಶೆಟ್ಟಿ ಕೊಡಿಬೈಲು ಉಪ್ಪಳ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಸತ್ಕರಿಸಿದರು. ಸಭಾ ಕಾರ್ಯಕ್ರಮವನ್ನ ರಂಗನಟ ಬಾಲಕೃಷ್ಣ ಶೆಟ್ಟಿ ಅದ್ಯಪಾಡಿ, ಸತೀಶ್ ಯರ್ಮಾಳ್ ನಿರೂಪಿಸಿ ವಂದಿಸಿದರು. ನನಾತ್ ಸಮಾಜ ಸೇವೆ ನಡಪಡು ಕಲೆಕ್ ನನಾತ್ ಪ್ರೋತ್ಸಾಹ ತಿಕ್ಕಡ ಬಂದು ಕ್ಷೇತ್ರದ ಶ್ರೀ ಶನೀಶ್ವರ ದೇವರ ಅಂಚನೆ ಅಪ್ಪೆ ಮುಖಾಂಬಿಕಡ ನಟೊಂದು ಈ ಸನ್ಮಾನವನ್ನು ಇರಿಗೆ ಸಮರ್ಪಣೆ ಮಾಡ್ತೊಂದಲ್ಲ. ಒಂದು ಉಚಿತ ಪ್ರವೇಶದ ನಾಟಕ ಪ್ರದರ್ಶನ ಅಲ್ಪ ಮೋನನ ನಗಲ ಇಜ್ಜಿಡ ಅವು ನಾಟಕ ಪ್ರದರ್ಶನ ಮಲ್ಪರ ಹಾಕುಚಿ ದಯಪಟ್ಟ ಅಲ್ಪ 1 ಲಕ್ಷದ ಮಿತ್ ಖರ್ಚಿಪ್ಪುಂಡು ಅದಕ್ಕೋಸ್ಕರ ಏಕಲ ಇಂಚಿತಿಂದ ಗಣ್ಯರ್ನಗಲ ಸಹಾಯ ಏಪಲ ಬೋರ್ಡ್ ಹಾಕೊಂಡು ನನ್ನ ದುಮ್ಮಗಲ ಮುಂಚಿನ ಕೆಲಸ ಮಲ್ಪಲ್ಪ ದೇವೇರ್ನ ಆಶೀರ್ವಾದ ಆ ಮೂಜಿ ಕ್ಷೇತ್ರದ ಶಕ್ತಿನ ಪಾದ ಪತ್ತೊಂದು ಶಾರದಾ ಆರ್ಟ್ಸ್ ಮೊಗಲ್ನ ವತಿರ್ದು ಐಸಿರಿ ಸಿರಿ ಕಲಾವಿದರನ್ನ ವತಿ ನಡಪಂಚಿತ ಈ ನಾಟಕ ಐತ ಎಲ್ಲಿ ಒಂದು ವೇದಿಕೆ ಈ ವೇದಿಕೆದ ಅಧ್ಯಕ್ಷ ಸ್ಥಾನ ವಹಿಸನ್ನ ನಮ್ಮ ಶನೀಶ್ವರ ದೇವಸ್ಥಾನ ಕಾರ್ಯಾಧ್ಯಕ್ಷರಾಯಿನ ಸಂತೋಷ್ ಡಿ ಶೆಟ್ಟಿ ಅಂಚನೆ ವೇದಿಕೆದ ಮಾತ ಗಣ್ಯರು ಶಾರದಾ ಆರ್ಟ್ಸದ ಮಾತ ಕಲಾವಿದರಿಗೆ ಅಂಚನೆ ಸೇರಿದ ಮಾತ ಕಲಾಭಿಮಾನಿಗಳಿಗೆ ನಿಗಳಿಗೆ ಪ್ರಥಮ ವಂದನೆ ಸಲ್ಲಿಸುವ ಒಂದು ಮುಜ್ಜಂತ ಸನ್ಮಾನದ ಪರವಾದ ಏನನ್ನು ಪಾತ್ರ ಬಂದಿರು ಯಾನು ಮುಜ್ಜಂತ ಪರವಾದ ಪಾತ್ರ ಇಲ್ಲ ಶೈಲೇಶರು ಬಾರಿ ಬಂಜಿ ಮೋಕೆಡು ಬಾರಿ ಪ್ರೀತಿಡು ಎನ್ನ ಒಂಜಿ ಅಭಿಮಾನಿಗಳಿಗೂ ನಿಗಲಿ ಬಂಜಿ ಪ್ರೀತಿದ ಒಂದು ಸನ್ಮಾನ ಮಾಡ್ತಂತಂದು ಶೈಲೇಶಿ ಗಡಿಗಡಿ ಪಂದ್ಯ ಮಂಡ ಟೀಕೆ ಅಂಡ ಈ ಸನ್ಮಾನನು ಪಡೆಯೋಡನ್ನ ಅಂಡ ನಮ ಪಡೆಯೋನತ್ತು ಅಥವಾ ಯಾನ್ ಪಡೆಯನತ್ತು ಮುಂದೆ ಏನ ಪಡೆಯೋಡನ್ನ ಅಂಡ್ಲ ಆ ಅಪ್ಪ ಮುಖಾಂಬಿಕೆ ದೇವಿ ಶನೀಶ್ವರ ದೇವಿ ಮೊಗಲ್ನ ಅನುಗ್ರಹನೇ ವ್ಯಕ್ತಿ ಸಾಕ್ಷಿ ಈ ಸನ್ಮಾನನು ನಮ್ಮ ಶಕ್ತಿಲಾಯನ ಮೂಜಿ ದೇವಸ್ಥಾನದ ಮೊಗಲ ಪಾದವು ಸಮರ್ಪಣೆ ಮಾಡ್ತಾರೆ ಅಂಚೆನೆ ಇನಿ ಜಗದೀಶ್ ಶೆಟ್ಟಿ ನಂದಿಗುರು ಸನ್ಮಾನ ಮಾಡಿದ ಹತ್ತೊಂದು ನವೀನ್ ಮುಂಬೈ ಪ್ರಾದೇಶಿಕ ಸಮಿತಿದ ಮಾತೆಗಳೆದ್ದು ಸನ್ಮಾನ ಮಾಡ್ತಾರೆ ಹಾಕಿ
ಆ ಚೇರ್ಮನ್ನ ಜಾಗೋಡನೆ ಕುಂದೆ ಆಗಿದೆ ಅಂಚಾದ ಈ ಸನ್ಮಾನ ಎಂಕತ್ತು ಒಂದು ನವೀನ ಮುಂಬೈ ಪ್ರಾದೇಶಿಕ ಮಾತ ಪದಾಧಿಕಾರಿಗಳ ಸಂದಿನ ಸನ್ಮಾನ ಅಂತ ಒಂದು ಶೈಲೇಶರು ಭಾರಿ ಒಂಜಿ ಎಡ್ಡೆ ಮನುಷ್ಯ ಆರ್ನ ಚಟುವಟಿಕೆ ನಮ್ಮ ಮಾತ ದೇವಸ್ಥಾನ ಅಥವಾ ಮೂಲ ಒಂಜಿ ಕಾರ್ಯಕ್ರಮ ತೂಪ ಆರು ಮಾತನ್ನ ಒಟ್ಟು ಸೇರೊಂದು ಎಡ್ಡೆಡ್ಡೆ ಕೆಲಸ ಮಾಡ್ಕೊಂಡು ಬರೋದಿಲ್ಲೇರು ಇನ್ನು 2 ತಿಂಗಳು ಇತ್ತು ಒಂದಿಲ್ಲ ಒಂಜಿ ನಾಟಕ ಮಲ್ಪರುಂಡು ಆ ನಾಟಕ ಯಶಸ್ವಿ ಅವರು ಜಗದೀಶ್ ಅಣ್ಣರ ಮಾತ ವೇದಿಕೆ ಗಣ್ಯಣ್ಣಗಳ ಮಾತಾಡ ಪಂತೀರು ಇನಿ ಮಾತ ಸಭೆಯಂತೂನಾಗ ಈತೊಂಜಿ ಖುಷಿ ಆಗ್ಬಿಡು ಶೈಲೇಶ್ನ ಮಿತ್ತು ದೀಪಿನ ಚಿಂತನ ನಮ್ಮ ಒಂಜಿ ಭಾವನೆ ಇನಿ ಈ ನಾಟಕ ಯಶಸ್ವಿ ಅವನು ಅಂತಂದ್ರೆ ಭಾರಿ ಸಂತೋಷವನ್ನುಂಡು ಶೈಲೇಶರ ಎಂಗುಲಿನಿ ಮುಂಜನ ಸನ್ಮಾನ ಪಡೆಯುವಂಡ ಎಕಲಿಗೆ ಮಲ್ಲ ಜವಾಬ್ದಾರಿನ ಕುರಿಯದು ದೇವನ್ನಾಗ ನನ್ನ ಮಿತ್ತಿಗೆ ನಾನು ಊರ ಕಾರ್ಯಕ್ರಮ ಮಲ್ಕೊಂಡ ನಿಗಲು ಮಾತಾಡಲಿಕ್ಕೆ ಬೋರ್ಡು ನಿಗಲ ಸಾಕಾರ ಬೋರ್ಡು ಒಂಜಿ ಅಭಿಪ್ರಾಯ ಬರೋದಿಲ್ಲ ಶೈಲೇಶರು ನನ್ನ ಮಿತ್ತಿಗೆ ಒಬ್ಬೇ ಕಾರ್ಯಕ್ರಮ ಮಲ್ತೇಡ ಅರುಣನ ಪರವಾದಾಡು ఒక ಸಂತೋಷನ್ನು ಎಂಗಲ್ಲ ಮುಜ್ಜಂತ ಪರವಾದ ಶೈಲೇಶನ್ನಗ ಅಭಿನಂದನೆ ಸಲ್ಲಿಸಾವೆ ಸಂತೋಷನ್ನೇ ವೇದಿಕೆ ಇತ್ತಿರಿಂದ ಅಂಡ ಅಲ್ಪ ತೆಲಿಕೆ ನಲಿಕೆಂದಿ ಲೆಕ್ಕ ಭಾರಿ ಸಂತೋಷ ಆಪಡು ಸಂತೋಷನ್ನೇ ಒಂಜಿ ಈ ದೇವಸ್ಥಾನದ ಕಾರ್ಯಾಧ್ಯಕ್ಷ ಆದುಲ್ಲೇರು ಆರ್ನ ಸಮ್ಮಕ್ಕಳು ಬಟ್ಟುಳ್ಳೇರು ಮೊಗಲ ಮಾತ ವೇದಿಕೆದ ಗಣ್ಯರನ್ನ ವಕೀ ಮಾತ ಸೇರ್ತಿ ಸನ್ಮಾನ ಮಾಡ್ತೇವೆ ಮಾತ ಡಿಗರಿಯನ್ನ ಆತ್ಮೀಯ ಕೃತಜ್ಞತೆ ಸಲ್ಲಿಸವೊಂದು ಶೈಲೇಶರು ನನ್ನ ಉಭಯ ಒಂಜಿ ಯಕ್ಷಗಾನ ಅವಡು ನಾಟಕ ಅವಡು ಅದ ಕಲೆಕ್ಟ ಮಿತ್ತು ಮಸ್ತ್ ಪ್ರೋತ್ಸಾಹ ದೀಪಿನ ಅಂಚಿನ ಶೈಲೇಶ್ ಆರು ಉಭಯ ಒಂಜಿ ಕೆಲಸ ಮಲ್ಪಿರಂದ ಆ ದೇವೇರ್ನ ಶನೀಶ್ವರ ದೇವೇರ ಮುಖಾಂಬಿಗೆ ತಾಯಿ ಅಂಚೆ ನಮ್ಮ ದುರ್ಗಾ ದೇವಸ್ಥಾನ ಅಯ್ಯಪ್ಪ ದೇವಸ್ಥಾನ ಮಾತ ಶಕ್ತಿವರೆಗೆ ಸಾಥ್ ಕೊಟ್ಟು ಆ ದೇವೇರ್ನ ಅನುಗ್ರಹಾರಿ ದಿಕ್ಕನ್ನು ತಂದು ಎಲ್ಲರಡ್ಡ ಪಾತ್ರ ಮುಕ್ತಾಯ ಮಾಡ್ತಾರೆ ಜನನೇ ಬೇತೆ ಅಂಚೆಗೆ ಇಂಚೆಗೆ ಬಂಜಿಗೆ ಹಾಕೊಡ್ಚಿ ನಾಟಕಲಿಡು ಅಭಿನಯ ಮಾಡ್ತದೆ ತಂಡದ ಯಶಸ್ವಿಗೆ ಬೆರಿಸಾಯವಾದ ಉತ್ತಿನಾರು ಸಂತೃಪ್ತದ ಜೀವನ ಕರಿಪುನ ಇರೆಡ್ ಬದುಕು ಬಂಗಾರ ಅವಡ ಬಂದು ಇರೆಗ್ ಅಪ್ಪೆ ಶಾರದಾಂಬೆ ಸುಖ ಶಾಂತಿ ನೆಮ್ಮದಿ ಕೊರಡ ಬಂದು ಈ ಸನ್ಮಾನನು ಇರೆಗ್ ಸಮರ್ಪಣೆ ಮತ್ತೊಂದಿಲ್ಲ ಮೇರೆಗೆ ಸನ್ಮಾನ ನನಗೆ ಎಂಕೊಂಜಿ ವೈಯಕ್ತಿಕವಾದ ವಿಶೇಷ ಬೇರೆ ಮಾಡ್ಬೋದು ಕಾರಣದಾನ ಬಂಡ ಮೇರೆ ಪಪ್ಪ ಮಾಂಬಾಲ್ ಶೆಟ್ರು ಸುಂಕದ ಕಟ್ಟೆ ಮೇಲೋಡು ವೇಷ ಅಂತೀನಿ ಮೇರೆ ಸ್ವತಃ ತಲಕಲ ಮೇಲೋಡು ವೇಷ ಮಾಡ್ತೀನಿ ಅವ್ರು ರಡ್ಡು ಮೇಲಲ್ಲ ಎಂಗ್ಲ ನಿರಾಕರತೆ ಮೇಲಲ್ಲ ಎಂಗ್ಲ ತಲಕಲ ಎಂಗ್ಲ ಅದ್ಯಪಡಿಗೆ ಸಂಬಂಧಪಟ್ಟಿನೇ ಮೇಲೆ ಅಂಚಿನ ಸುಂಕದ ಕಟ್ಟೆ ಆಯ್ತಾ ಬರಿತವ್ರದ ಮೇಲೆ ಪಟ್ಟದ ಆಗಿಲ್ಲ ನಟುನ ಸ್ಥಿತಿ ಬರುವ ಪಕ್ಕ ಆರ್ಜೆ ರೂಪೇ ಶೆಟ್ಟನ ಪುರ್ಲು ಆಲ್ಬಮ್ ಅಂಗಟ ಅಭಿನಯ ಸಾಮರ್ಥ್ಯ ತೋಜಾರು ತನ್ನ ಕಲಾಚಾಕರಿಗೆ ಸಹಾಯ ಕೊಡ್ತಿನ ಸಂಸ್ಥೆ ಅಮ್ಮ ಕಲಾವಿದರು ಕುಡ್ಲ ನವ್ಯ ಕಲಾರಂಗ ಕನ್ನಟ್ಟಿಪಾರ್ ನಂದಿಕೇಶ್ವರ ನಾಟಕ ಸಭಾ ಕುಡ್ಲ ಮೊಕ್ಲೆಗೆ ಕುಡದಿಂದ ಸುರ್ಮನಿ ಸಂಧಾವನ ಪುಷ್ಪಣ್ಣೆ ಕರಿನ 4 ವರ್ಷದ್ದು ಗಡಿನಾಟ ಕಲಾನಿಧಿ ಕೃಷ್ಣಜಿ ಮಂಜೇಶ್ವರ ಮೇರ್ನ ರಟ್ಟನೆ ತಂಡ ಶಾರದಾ ತಂಡದ ಹಸಿರಿ ಕಲಾವಿದರು ಅಭಿನಯ ಮತ್ತೊಂದಲ್ಲರು ಪುಷ್ಪಣ್ಣೆ ಸ್ಟೇಜಿಗೆ ಬತ್ತಿರಡನೆ ಒಂಜಿ ತೆಲಿಕೆ ಆರು ನಟೊಂದು ಬರ್ಪುನ ಪೊರ್ಲು ತೋನಗನೆ ಆರು ತನ್ನ ಪಾತ್ರ ಅಪಗ ಜನಕ್ಕೂ ತಿಳಿಪೇರ ಸುರಮಲ್ಪರು ಆವಡು ಇರ್ನ ಭವಿಷ್ಯದ ನಾಟಕ ರಂಗದ ಈ ಜೀವನ ಪೊರ್ಲ ರೀತಿಯ ನಡಪಡ ಬಂದು ಅಂಚನೆ ಇನಿತ ಕಡೆತ ಸನ್ಮಾನ ತಂಡದ ಕಲಾವಿದೆ ಅಶೋಕ್ ಬೇಕೂರು ದಯದಿದ್ದು ಅಶೋಕ್ ಬೇಕೂರು ಮೇರು ತೋಜಾಯಿನಾರು ಮೋಕೆ ಮತ್ತೆ ಜೋಕೆ ಪೊರ್ಲು ಪಂಪಿನ ಆಲ್ಬಮ್ ಸಾಂಗ್ ಛಾಯಾಚಿತ್ರಕರಾದ ಕೆಲಸ ಮಂತಿನ ಇದು ಬಲೆ ತೆಲಿಪಾಲಿ ಬಕ್ಕ ವಿ4 ಚಾನಲ್ ದಗ್ಲೇನ CCL ಕಾಮಿಡಿ ಶೋ ಪಂಪಿನ ಕುಶಾಲ ಕಾರ್ಯಕ್ರಮಡ್ಲ ಪಾಲ್ ಪಡೆದು ಪುಗಾರ್ತದ ಹಾಸ್ಯ ಕಲಾವಿದೆ ಬಂದು ಕಲಾಭಿಮಾನಿಲನ ಮನಗೆಂದಿಯಾರು ಕರಿನ 4 ವರ್ಷ ಹೊಡಿಸಿ ಗಡಿನಾಡ ಕಲಾವಿದೆ ಕೃಷ್ಣವಜಿ ಮಂಜೇಶ್ವರ ಮೇರನ ಶಾರದಾ ತಂಡದ ಐಸಿಡಿ ಕಲಾವಿದರ ಮಂಜೇಶ್ವರ ತಂಡಕ್ಕೂ ಕೈಪತ್ತಿನಾರು ಜನನೇ ಬೇತೆ ಅಂಚೆಗೆ ಇಂಚೆಗೆ ಇಂಚಿದಿಂದ ಒಂಜಾತ್ ನಾಟಕಗಳಿಗೆ ಮೊನೆಗೆ ಬಣ್ಣಪಾಡೊಂದು ಸಂತೋಷವನ್ನು ಪಡಿನ ಇರನ ಕಲಾಚಾಕ್ರಿದ ಜೀವನ ನನ್ನಲಾತ ಬೆಳಗಡ ಪಂಡದ ಅಪ್ಪೆ ಶಾರದಾಂಬೆ ಅಂಜನೆ ಕ್ಷೇತ್ರದ ಶಕ್ತಿಲನಂಜಿಂದ ಶ್ರೀ ಶನೀಶ್ವರಿ ಅಂಜನೆ ಅಪ್ಪೆ ಮುಖ್ಯಾಂಬಿಗಡ ನಟೊಂದು ಇರೆಗಿ ಸನ್ಮಾನ ಪತ್ರನು ಅಂಜನೆ ಸನ್ಮಾನವನ್ನು ಇರೆಗೆ ಸಮರ್ಪಣೆ ಮತ್ತೊಂದಲ್ಲ ಆಯ್ನಂಚಿನ ಶನೀಶ್ವರ ದೇವಿಯರ್ ನಾವು ಪ್ರಸಾದ ಪಂಡದ ಸ್ವೀಕಾರ ಮಲ್ಪಿನಂಚಿನ ಮನೋಭಾವನೆ ಆ ಸನ್ಮಾನ ಅಕ್ಕನ ದುಂಬುದ ರಂಗಭೂಮಿದ ಆ ಪ್ರಯಾಣಗ ಒಂಜಿ ಗ್ಲುಕೋಸ್ ಅದಪ್ಪುಂಡು ಅವು ಆಶೀರ್ವಾದನಿಕಲ ವಿಶೇಷವಾದ
ಸನ್ಮಾನಿತರನ ಬಗ್ಗೆ ಪಂಪಿನಿಡದಲ್ಲ ಇಂಥ ಕಾರ್ಯಕ್ರಮ ಸಂಘಟನೆ ಮತ್ತು ಶೈಲೇಶ್ ಶೆಟ್ಟಿನ ಬಗ್ಗೆ ಎರಡು ಮಾತಾಡ ಪನೋಡಾಪಡು ಪ್ರಕಾಶ್ ಶೆಟ್ಟಿನ ಸುರತ್ಕಲ್ ಬೇರ್ನ ಸಂಚಾಲಕ ದೊಡ್ಡ ಸುಮಾರು 35 ವರ್ಷದ ಜನ ತುಳುನಾಡಿದ ಯಕ್ಷಗಾನ ಅವರ ನಾಟಕ ಅವರ ಚಿತ್ತಿನ ತಂಡೋಲಿನ ಕಾಣುತ್ತದೆ ಬೊಂಬೈದ ಮಹಾಜನತೆಗೂ ಪ್ರದರ್ಶನ ತೂವೇರೆ ಅನುಮತಿ ಕೊಡ್ತಿದ್ದಾರೆ ಐಸಿರಿ ತಂಡ 2ನೇ ವರ್ಷ ಈ ಸರ್ತಿ ಬರೋದುಂಡು ಈ ಮಣ್ಣಿಗೆ ಸುರುಕಾದ ಶೈಲೇಶ್ ಅನ್ನೇ ಫೋನ್ ಮಾಡ್ತದೆ ಪ್ರಕಾಶ್ ಅನ್ನ ಐಸಿರಿ ತಂಡನು ಎಂಕಲ ಒಂಜಿ ಊರುಡು ನಮ್ಮ ಊರದಕ್ಕೆ ತೂವೇರೆಗಳಿಗೆ ಅವಕಾಶ ಮಾಡ್ತಾ ಕೊರಡು ಬಂದ ದೃಷ್ಟಿಲಿ ಶೈಲೇಶ್ ಅನ್ನಿನ ಬಗ್ಗೆ ಏತ್ ಪುಣಿತೇರಂದು ಬಂಡ ಎಂಕಲ ತಂಡದ ಕಲಾವಿದರು 5 ದಿನಕ್ಕೂ ದುಂಬು ಬೈದೀನಿ ಅಡ ಯಾನ ಆರೆಗೊಂಚೂರು ಸಪೋರ್ಟ್ ಮಾಡ್ಬೋಣ ಉದ್ದೇಶಡು ಒಂಜಿ ವಾರ 10 ದಿನಕ್ಕೂ ದುಂಬೆ ಬತ್ತಾರನೊಟ್ಟುಗಿತ್ತೆ ಮೂಜಾರೆ ಗಂಟೆ ಮಟ್ಟ ಮುಕ್ಲೆ ಪೂರ ಫೋನ್ ಮಾಡ್ತದೆ ತೊಂದರೆ ಕೊರೊಂದು ಪೂರ ಇತ್ತೆ ದಯಪಂಡ ಯಾನ ನೊಟ್ಟುಗಿತ್ತೆ ವಿಶೇಷ ದಯಪಂಡ ಇತ್ತೆ ಮಾತ್ರ ಟಿಕೆಟ್ ಕೊಡ್ದು ನಾಟಕ ತೂಪಿನಚ್ಚಿನ ವ್ಯವಸ್ಥೆ ಇಜ್ಜಿ ಇಂಚಿನ ಮಲ್ಲ ಬಿನ್ನೇರ್ನಕ್ಕಲು ಸಮಾಜದ ಮಲ್ಲ ಸಾಧನೆ ಮಾಡ್ತಿನಕ್ಕಲ ಸಹಕಾರ ಇಂಚಿತ್ತಿನ ಮಲ್ಲ ಕಾರ್ಯಕ್ರಮ ಹಾಕೊಂಡು ಅರ್ಥಪೂರ್ಣವಿನ ಕಾರ್ಯಕ್ರಮ ಸಂಘಟನೆ ಮಾಡ್ತಾರೆ ಬಹುಶಃ ಶೈಲೇಶ್ ಅನ್ನೇ ಇನ್ನು 3 ಜನ ಕಲಾವಿದರಿಗೆ ಸನ್ಮಾನ ಮಾಡ್ತಿರ್ದ ಎಂದು ಬಂಡ ಪೂರ 3 ಜನ ಕಲಾವಿದರನ್ನ ಅರ್ನ ಇಲ್ಲದ ನೆರೆಕರೆ ತಗಲಿ ಎಲ್ಲಿ ಪುನಗ ಕಬಡ್ಡಿ ಕ್ರಿಕೆಟ್ ಕುಟ್ಟಿದ್ದನ್ನ ಇಚ್ಚಿನ ಗೊಬ್ಬೊಂದಿತ್ತಿನ ಅಕ್ಕಲ ಕಲಾವಿದರ ಎರೆ ಬಹುಶಃ ಇನಿ ಶೈಲೇಶ್ ಅನ್ನೇ ಈ ಊರಿಗೆ ಬತ್ತದವರು ಯಶಸ್ವಿ ಉದ್ಯಮಿ ಆಯ್ತು ಒಟ್ಟಿಗೆ ಬಾರಿ ಮಲ್ಲ ಕಲಾ ಪೋಷಕರು ಯಾರು ಕಲಾವಿದರು ಓಲ್ ಇತ್ತಲ್ಲ ಗ್ರೀನ್ ರೂಮ್ಗೆ ಬತ್ತದಕ್ಕಲ್ಲ ಪಾತ್ರ ಓಕೆ ತೋಜವನಂಚಿನ ಆ ಮಲ್ಲ ಮನಸ್ಸದ ಶೈಲೇಶ್ ಅನ್ನಿ ಕೋಡಿ ಬೈಲು ಇನಿ ಬಾರಿ ಬೊರ್ಲದ ಅರ್ಥಪೂರ್ಣವಿನ ಕಾರ್ಯಕ್ರಮ ಮಲ್ತೇರಿ ವಿಶೇಷವಾದ ಎನ್ನ ಐಸಿರಿ ತಂಡದ ಬರೋದು ಇತ್ತೀಚಿನ ಮಾತೆನ್ನ ಅನ್ನ ನಕ್ಲಿಗೆ ತರೆ ತಗ್ಗದ ಸೊಮ್ಮೆನ ಸಂದಾಯಿತ ಮಾಡ್ತಾನೆ ಅಂಚನೆ ನಾಟಕನ ತೂಡು ಜಾತ್ 3 ಗಂಟೆದ ಪೊರ್ತು ಮನಸ್ಸದ ಬೇನೆ ಬೇಸರ ಹೆಂಚಿನೊಂಡು ಐದು ಮಾತ ಕಲೆಯನ್ನು ಪಂಡ ಉದ್ದೇಶಡು ಕಲಾವಿದರಿಗೆ ಸಪೋರ್ಟ್ ಮಾಡಿದ ಉದ್ದೇಶಡು ಸೇರಿದ ಡಿಕ್ಲೆಗ್ಲ ತರೆ ತಗ್ಗದ ಸೊಲ್ಬೇನ ಸಂದಾಯಿತ ಮಾಡ್ತಂದು ನಾನು ಒಂತೆ ಕೊಡ್ತದ್ದು ನಾಟಕ ಶುರು ಹಾಕೊಂಡು ಅರ್ಥಪೂರ್ಣವಾದ ಕಾರ್ಯಕ್ರಮ ಸಂಘಟನೆ ಮಾಡ್ತಾನೆ ಶೈಲೇಶ್ ಅನ್ನಾಗ ನಿಖಲ್ ಬೈದಿನ ಕಲಾಭಿಮಾನಿ ಬಂಧುಳಿಗೆ ಮಾತಾ ಮಿಟ್ಟಿತ್ತಿನ ಬಿನ್ನೇರ್ನಕ್ಲೆ ಅನ್ನೇರ್ನಕ್ಲಿಗೆ ಐಸ್ತ್ರಿ ತಂಡದ ಬರವಾದ ಸೊಲ್ಮೇನ್ ಸಂದಾಯಿತ ಮಾಡ್ತಂದು 2 ನಿಮಿಷ ಪಾತ್ರೆ ಅನುಮತಿ ಬಂದ ಕಾರ್ಯಕ್ರಮದ ಸಂಘಟನೆಗೆ ಸೊಲ್ಮೇಲೆ ಪ್ರಥಮವಾದ ರಂಗಭೂಮಿ ಬತ್ತೆರಡಲ್ಲ ಇನ್ನಿತ ದಿನಟ್ಟು ತುಳು ಚಿತ್ರೋಡು ஒரு ಯಶಸ್ವಿ ನಟೆಯಾದ ಊರು ಮಾತ್ರ ಪರ ಊರುಡ್ಲ ಪ್ರಸಿದ್ಧಿನ ಪಡೆಯನಾರು ಸುಂದರಣ್ಣ ಇರೇಗ್ಲ ಎಂಕಲ ಪರವಾದ ಒಂಜಿ ಎಲ್ಲ ಕಿರು ಸತ್ಕಾರ ಸುಂದರಣ್ಣ ಕ್ಷೇತ್ರದ ಮೂಜಿ ಶಿಕ್ಷಕರೆಲ್ಲ ತಲೆ ತಗ್ಗ ಒಂದು ವೇದಿಕೆ ರೀತಿನ ಗಣ್ಯರು ಅಂಚನೆ ಇನಿ ಸನ್ಮಾನ ಪಡೆಯೊಂದಿನ ಪಿಣ್ಯರೆಗಳ ಅಂಚನೆ ಕಲಾ ಪ್ರೇಕ್ಷಕರಿಗಳ ಮಾತರೆಗಳ ವಂದನೆ ಮತ್ತೊಂದು ಈ ಜಾಗಡ ಪ್ರತಿ ವರ್ಷ ಬೆದಬೇತನ ನಡು ಎಡೆಡ್ಡೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡತೊಂದುಂಡು ಅಂಚಿತನ ಒಂಜಿ ಸಭೆಡು ಶೈಲೇಶ್ ಶೆಟ್ಟಿ ಕೋಡಿಬೈಲು ಮೇರ್ಲ ಒಂಜಿ ಉತ್ಸವಡು ಸದಾ ನಮ್ಮ ದೇವಸ್ಥಾನದ ಚಟುವಟಿಕೆ ಭಾಗವಹಿಸುವ ಯುವಕೆ ಬಲ್ಲ ಉದ್ಯಮಿಯಾದ ಬೆಳೆಯೊಂದರು ಅಂಚನೆ ಇಂಚಿತ್ರ ಒಂಜಿ ಎಡ್ಡೆ ರೀತಿಯ ಶಾರದಾ ಆರ್ಟ್ಸ್ ಐಸಿರಿ ಕಲಾವಿದರನ್ನ ಎಡ್ಡೆ ರೀತಿಯ ಪಂಜಿಗೆ ಹಾಕಡಿಸಿ ಬಿಪ್ಪಿನ ನಾಟಕ ಧ್ವಜ ಹೊಡು ಬಿಪ್ಪಿನ ಉದ್ದೇಶಡು ಮಾತ್ರ ಭಿನ್ನರೇನೆ ಕಲಾ ಪ್ರೇಕ್ಷಕರ ಒಟ್ಟು ಬಂತೊಂದು ಇಂಚಿತ್ರ ಒಂಜಿ ಎಡ್ಡೆ ಕಾರ್ಯಕ್ರಮ ಆಯೋಜನೆ ಬಂದಿದೆ ಅಂಚನೆ ಅಂಚಿತನ ಮಾತರೆಗಳ ಭಗವಂತ ಅನುಗ್ರಹ ಮಾಡ್ಕೊಡೆ ನಮ್ಮ ಮಾತಾಡ್ಲ ಒರಿಯನ ಪಂಜಿಗೆ ವರಿ ಹಾಕಂದೆ ಬರ್ಲೋಡ ಜೀವನ ಯೋಗ ಭಾಗ್ಯನ ದೇವರ ಅನುಗ್ರಹ ಮಾಡ್ಕೊಡೆ ಕಾಸರಗೋಡದ ಅಮ್ಮ ಕಲಾವಿದರ ಬತ್ತಿನ ಬೆದ್ರದ ನಮ್ಮ ಕಲಾವಿದರ ಬಿಟ್ಟ ಪೂರ ಬೊಂಬೈ ತೂತಿನಿ ಪ್ರಕಾಶನ ಮುಖಾಂತರ ಆಶೀರ್ವಚನ ಮಾಡ್ತಾರೆ ನಮ್ಮ ಬಾರಿ ಪೊರ್ಲುದ ಭಟ್ರು ಪೊರ್ಲು ಗಂಟದ ಸೂರಜ್ ಭಟ್ರು ಅಂದ್ ಹೇಳಿದ್ರೆ ಪೂಜೆಯಲ್ಲಿ ಬಾರಿ ವಿಷಯ ಸೂರಜ್ ಭಟ್ರು ಅಂಚನೆ ಪೂರ ಗಣ್ಯರು ಮಾತ ಗಣ್ಯರು ಅಂಚನೆ ಸನ್ಮಾನಿತರು ಕಲಾವಿದರು ಅಂಚನೆ ದೊಂದ ನಿರೂಪಣೆ ಮಾಡ್ತೀನ 2 ಜನ ಬಾರಿ ಪೊರ್ಲುಡು ಬರೀ ಅಲ್ಪ ಅಲ್ಪ ಬಾರಿ ಪೊರ್ಲುಡು ಬಲ್ದೇರು ಇತ್ತ ಈ ಸಮಾರಂಭಗೂ ಸ್ವಲ್ಪ ಜಗನ್ನಾಥ ಶೆಟ್ಲ ಶೆಟ್ಲ ಬಂತು ಹೆಂಗೆ ಸರ್ ಬರ್ತೀರಿ ಚಲ 10 ವರ್ಷ 10 ಮರಣಿಗೂ ಬರ್ತಾರೆ ಅದು ಆರಾಯಿ
ಇನಿ ಶಾರದಾ ಆರ್ಟ್ಸ್ ಶಾರದಾ ಐಸಿರಿ ಕಲಾವಿದರನ್ನ ನಾಟಕ ನಮ್ಮ ಶೈಲೇಶ್ನ ಮುಂದತ್ತೋಡು ಪ್ರಕಾಶ್ ಶೆಟ್ಟಿ ಸುರತ್ಕರ್ನ ಮೇಲಿನ ಸಂಚಾಲಕಡೆ ಶೈಲೇಶ್ ಶೆಟ್ಟಿ ಭಾರಿ ಉಮೇದಡು ನಮ್ಮ ನೈವೇಯ ಜನಗಳಿಗೆ ಮನೋರಂಜನೆ ಬರ್ಪಿನ ಒಂಜಿ ಸಾಹಸವನ್ನು ಮಲ್ದೇರು ಭಾರಿ ಪುರ್ಲದ ಜವಣೆ ಬರ್ಪಿನ ಒಂಜಿ 2-3 ತಿಂಗಳ ಮದ್ದೆಲ್ಲ ಉಂಡಾಗಿ ಅಂಚಾದ ಪುನಗ ಇನ್ನಿತ್ತ ಬೈದ್ಯರಿಗೆ ಮಾತ್ರ ಮತ್ತೆ ಎಲ್ಲ ಬರೋದು ಪಂಡ ಇನಿ ನಂಗೆ ಉಚಿತ ಸೇವೆ ಇನಿ ಉಚಿತ ತಾರೀಕಿಂದ ನಂಗೆ ಬಂದ್ಬೇ ಬೇಗ ಪಂಡ ಭಾರಿ ವಿಶೇಷ ಪಂಡ ಪುಂಡ ಸಿಲೆಕ್ಟ್ ಮುಲ್ಪನೆ ಬಲ್ದಿ ಮುಲ್ಪದ್ದೆ ಈ ಜಗಲಿಡಿ ಬಂದಿನ ಯಾರು ಬಂದಾಗ ಆಯ್ತಾರ 2 ಜನ ಕುಲೋದಿತ್ತೀರಿ ಆ ಬಂಡೆ ದಾದ ಆಯ್ ಬಂಡೆ ಯಾನೆಲ್ಲ ಏರ್ಮಲ್ಲ ಇತ್ತೀರಿ ಯಾನ್ ಬಂಡೆ ಅವು ಏರು ಪುಣ್ಯ ಏರಿಗನ್ನಾಗ ಯಾನಲ್ಲಿ ಮತ್ತೆ ಅಬ್ಬೆ ಬಂಡಿ ಅಂಡ ಭಾರಿ ಖುಷಿದ ವಿಷಯ ಜಾತಪ್ಪೆ ಮಗಲು ಈ ಪುಂಡು ಏರಿಂದ ಬಕ್ಕ ಎಲ್ಲ ಮದ್ಗಂಡಮ್ಮ ತೂಕ ಮುದು ಶೈಲೇಶ್ ಭಾರಿ ಒಂಜಿ ಉತ್ಸಾಹಿ ಇನಿ ಕೂಡ ದೇವರೆಂಡೆ ಕೈ ಕೊಡ್ತೇವೆ ಅಂಚಾದ ಮೂಲಕ ಈಚಿನ ಕಾರ್ಯಕ್ರಮ ಶಕ್ತಿ ಆ ಶನಿದೇವರಾಗಿ ಕೊಡ್ತೇವೆ ನನ್ನಾತು ಕೊರಡು ಪುರ್ಲದ ಕಾರ್ಯಕ್ರಮ ಕೊಡಕುನಲ್ಲ ಕಾರ್ಯಕ್ರಮ ಐಕಿನಿ ಭಾರಿ ಸಂಖ್ಯೆಡೆ ಈ ಮಹಿಳೆಯರು ನಮ್ಮ ಸೇರಿದರೆ ಇಂಚೆನ ಈ ಕಾರ್ಯಕ್ರಮ ಪುರ್ಲೌಟ ನಿಖಲ ಯೋಗದಾನ ನಿಖಲ ಸಹಕಾರ ನಿಖಲ ಸಹಯೋಗ ಭಾರಿ ಅಗತ್ಯ ಪುಂಡು ಈ ದೇವಸ್ಥಾನದ ಬೆಳವಣಿಗೆಗೆ ನಿಖಲು ಮತ್ತೆ ಮೇಹನತ್ ವೈದ್ಯನಕರು ಇನ್ನು ಮಾತ ಪತ್ಸೇರ್ದಿನ ಕಲಾಭಿಮಾನಿಲ ಶೈಲೇಶ್ಗೆ ಇಂಚಿನನೆ ಶಕ್ತಿ ಕೊರಡು ನನ್ನಾತ ಶೈಲೇಶ್ನ ವ್ಯಾಪಾರ ಎಡ್ಡಾಡು ಪ್ರತಿ ವರ್ಷದ ಮೂಲಂಜಿ ನಾಟಕ ಶಕ್ತಿ ಕೊರಡು ನನ್ನಾತ ಜನಗಳ ಸ್ಟೇಜಿൽ ಎತ್ತದು ಸತ್ಕಾರ ಸನ್ಮಾನ ಮಲ್ತದೆ ನಂದಿಗೂರು ಜಗದೀಶ್ ಶೆಟ್ಟಿ ನಂಚಿನಾಗ್ಲಿಗೆ ನನ್ನ ಸತ್ಕಾರ ಮಲ್ತದೆ 5-10 ಕೊರ್ಪಗಳು 10 ಕೊಡ್ತು ನನ್ನ ಅಂಚವರಿಗೆ ಗೇಟ್ರು ಉಂತೊಂದೇವಲ್ಲ ಆಯ್ಲೆ 10 ಕೊರ್ಪನೇ ಬರ್ಪ್ ಸತ್ಯ ನಮಗೆ ಎಷ್ಟು ಮಲ್ಪಗ ಅರುಣ್ ಬಿದಾಡು ಉಂತೊಂದೆ ಅಂಚಾದ ಶೈಲೇಶ್ ಬರ್ಪ್ ಸತ್ತಿ ನನ್ನ ಜನ ಲೆಕ್ಕದೆ ಪೊರ್ಲು ಕಾರ್ಯಕ್ರಮ ನಮ್ಮ ಜನಗಳಿಗೆ ಮನೋರಂಜನೆ ಬೇಸರ ಹೋಗಾರೆ ನಮ್ಮ ಮಸ್ತ್ ಬಹು ಕೆಲಸ ಒಂದು ಕೆಲಸ ಮಸ್ತ್ ಟೆನ್ಷನ್ ಪುನಃ ನಂಗೆ ಪ್ರತಿ 15 ದಿನಕ್ಕರ 1 ತಿಂಗಳಗರ ಇಂಚಿನ ಕಾರ್ಯಕ್ರಮ ಮಲ್ಪುನ ಆ ಸಹಕಾರ ಸಹಯೋಗನು ನಮ್ಮ ಜವನರು ಮಾತೆಲ್ಲ ಮಲ್ತೊಂದುಲ್ಲರು ಒಂದು ಎಡ್ಡೆ ಕೆಲಸ ದೇವಸ್ಥಾನ ದೈವಕ್ಕ ಇಂಚಿನ ಎಡ್ಡೆ ಕಾರ್ಯ ಸಾಮಾಜಿಕ ಸಾರ್ವಜನಿಕ ಧಾರ್ಮಿಕ ಶೈಕ್ಷಣಿಕ ಅಂಚಿನ ಎಡ್ಡೆ ಕೆಲಸ ನಡೆದಿರ್ತದ ಅವು ದೇವರಿಗಳ ದೇವಸ್ಥಾನಗಳ ಪೊರ್ಲು ಅಂಚಾದ ಕಾರ್ಯಕ್ರಮ ನನ್ನಾಡು ಪಡು ನನ್ನಾದ ಬೈಲಿಗೆ ಅಭಿನಂದನೆ ಮತ್ತೊಂದು ಜನವರಿ 4 ತಾರೀಕು ಅಯ್ಯಪ್ಪನ ಪೂಜೆ ಉಂಟು ಪಕ್ಕ ನಂಗೆ ಮಾತ್ರ ಗೊತ್ತಿಲ್ಲ ಗೋಡನ ಬಂಡೆ ಅದು 14 ತಾರೀಕಿಗೆ ಫೆಬ್ರವರಿ 14 ತಾರೀಕು ರಥೋತ್ಸವ ಉಂಟು ಬೊಕ್ಕೊಂಜಿ ಮಾತಾಡೋದು ವಿನಂತಿ ಬಂಡ ಎಲ್ಲಂಜಿ 7 ತಾರೀಕಿಗೆ ಸಾಮೂಹಿಕ ಶನಿ ಪೂಜೆ ಉಂಟು ಮಾತೆಲ್ಲ ಇದ್ದ ಕೂಪನ್ನಿಗೆ ತಂದು ಮಾತೆಲ್ಲ ಭಕ್ತಿಗೆ ಪಾತ್ರರಾದ ಮಾತೆಲ್ಲ ಬ್ರಹ್ಮಾರ್ಪಣೆ ಬಿಡ್ತು ಶನಿ ಪೂಜೆ ಮಾತೆಲ್ಲ ಮಲ್ಪಡು ಒರಿಯರೆ ಮಲ್ಪಟ್ಟ 30,000-40,000 ಖರ್ಚುಂಡು ಅಂಚಾದ ಕೊಂಚ 300 ರೂಪಾಯಿ ಖರ್ಚಡು ಪ್ರತಿ ಊರಿಲ ಆ ಒಂಜಿ ಪುಸ್ತಕವನ್ನು ಬತಂದು ಆಶೀರ್ವಾದ ಬಂತು ದೇವರನ್ನ ಸೇವೆಗೆ ಪಾತ್ರ ಹೊಡ್ಕೊಂಡದು ಶನಿ ಮಂದಿರ ಟ್ರಸ್ಟ್ ಪರವಾನಿಗಳ ಕೇಳೋದಿಲ್ಲ ಮಾತ ಬೈದಿನಗಲೇ ಪುನಃ ಸ್ವಾಗತ ಬಂತಂದು ಅಂಚನೆ ಕಲಾವಿದರಿಗೆ ಪೋಷಕರಿಗೆ ಆ ಶೈಲೇಶ್ಗೆ ಪ್ರಕಾಶ್ ಶೆಟ್ಟರಿಗೆ ನನವರ ಅಭಿನಂದನೆ ಮತ್ತೊಂದು ಚಿನ್ನ ಕಾರ್ಯಕ್ರಮ ಸದಾ ನಡೆದು ನಮ್ಮ ಜಾಗಡುಪ್ಪಡೆ ಬಣ್ಣದ ಎನ್ನ 2 ಭಾಷಣ ಮುಗುವೆ ಜೈ ಮಹಾರಾಷ್ಟ್ರ. ಸಂಜೆ
ಹೆಚ್ಚ ಬರ್ತೀನಿ ಮಿತ್ರ ಕೊಡಿ ಹೋಯ್ತು ಮೂಕ್ ಬಂದದ್ದು ಇನ್ನ ಮುಂಕುದು ಎನ್ನ ಮುಖ್ಯ ತೆಟ್ಟಂಗ ಇದ ರಾತ್ರಿ ಕೈಸೋಣ ಪಪ್ಪ ಯಾರು ಬಿಟ್ಟು ಬಿಟ್ಟದೆ ಇದು ಪೂರ ಅಸ್ತಿ ಆಯಿರಿ ಅತ್ತೆ ಮಗ ಈ ಬುದ್ಧಿ ಮಕ್ಕ ನೀನು ಐಶ್ವರ್ಯ ಪಕ್ಕ ಆಯನ ಬಂದು ಬಣ್ಣಲೆತ್ತಿ ಒಬ್ಬನಿ ಬರುಣನ ಬಾಳೆ ಆಯನ ಮಕ್ಕನೇ ಇಚ್ಚಿವೆ ಕಾಲಗಳಿಂದ ಪಪ್ಪ ಒಪ್ಪಲೆ ಪಪ್ಪ ಕೊಮ್ಮನ ಒಪ್ಪಲೆ ಸುಮ್ಮನ ಪಪ್ಪ ತುಲೆ ಅವೇ ಕೈಯಲ್ಲಿ ಈ ಬಾಳೆ ಕೈಯಲ್ಲಿ ಕೊಡನೆ ಈ ಕಾಲಗಳಿಂದ ಕಾನೆ ತಂಬಾಳೆ ಲೆಕ್ಕಿ ಸಾಕಿಸು ಬರ್ತದೆ ಪಪ್ಪಲೆ ಹೌದಾಡ ಗೊತ್ತಿಲ್ಲ ಬಾಳೆ ಯಾವ ಹುಡುಗಿನ ಕುರ್ತು ತುಪ್ಪರಾಗ ತುಪ್ಪರ ಕಡಿಗೆ ಮೇಲೆ ಬಂದ ಮಗ ಅಂಜ ಹುಡುಗಿನ ಅನ್ಕೊಂಡೆ ಈತ ಮಲ್ಲ ಕರ್ಪದ ಮನೆಯಲ್ಲಿ ಬಾಳೆ ಅಂಜ ಕರ್ಪದ ಮನೆಯಲ್ಲಿ ಇಂಚ ನೆತ್ತಿದೆ ಇಚ್ಚಲ್ಲಿ ದಿಪ್ಪೆ ಅವ್ರು ತೂಕುಂದರದ ಈತ ಮಲ್ಲ ಮಜ್ಜಿನ ತುಂಡು ನಾನು ಗೊತ್ತೋವೆ ಈ ತಾದೆ ಮಂಜದ ಕೊಂಬ ಬಾಲೆ ಇಚ್ಚಿನ ಅಮ್ಮೆ ಕೊಟ್ಟಂಡ ಕಮ್ಮಿ ರೇಟ್ಗೆ ಏನೋ ಕೇಜ್ ಹೇಳ್ತಂಡ ಅಡಿಗೆ ಕೊಟ್ಬಿಟ್ಟೆ ತುಲೆ ಪಪ್ಪ ಇದು ಮಾರ್ನಿಗೆ ಈ ಕರಿಯಡ ಭಾಷೆಯನ್ನ ಮೊದಲು ಗೊತ್ತಾಗ ಇನ್ನ ಮಂಜಿ ಕೊರು ಆಯ ಭಾಷೆಯನ್ನ ಅದಿರೋ ಬೆಪ್ಪೆ ಅರೆ ಈ ಭಾಷೆ ದೂರ ಇದ್ದಾನ ಮಾತಾಡಿದ್ದಾನ ಮಾತೆ ಕಡೆ ಇದೆ ಕೊಂಬ ಭಾಷೆ ಎಂತ ಕಾಸಿನ ಬೆಲೆ ಉಂಡ ಗಿಂಚ ಬಣ್ಣಿ ಗೊತ್ತಾವು ಅಪ್ಪಣ್ಣ ಎಂತ ಕಾಸು ಗೊತ್ತ ಚಿಪ್ಪಿ ಬಣ್ಣ ಬರ್ತದ ಬೇಡ ಅವನು ಕುಸುಮ ಪಾಂಡದ ಕಾಸು ಮಾತಾಡಿದ್ದೀನಿ ದಿನ ಗೊತ್ತಿಲ್ಲ ಅಪ್ಪಣ್ಣ ಬರೀ ತೀವ್ರ ನಾನು ಎಡೆನೆ ತಮ್ಮ ಕಾಸಿಯ ಅಪ್ಪಣ್ಣ ಎಂಕೇನು ಕೇಳ ಪ್ರೀತಿಯಿಂದ ಹೋಗಿಲ್ಲ ನಾನು ಯಾರು ಪೂರ್ವ ಆಶೆ ಮಾಡಿ ಅವನು ಸಿಕ್ಕಿದ ಬೇರೆ ಮತ್ತೊಂದು ಪಂಡಿತರನ್ನು ಕಾಸು ಒರಿಬಾರ ಮೂಲ ಕಂಡದನ್ನ ಆ ಅಪ್ಪಣ್ಣ ಕಾಸು ಮುಗಿದ ಅಪ್ಪಣ್ಣ ಈ ಮಾತೆಗಳಲ್ಲಿ ಅಪ್ಪಣ್ಣ ಬರದೆ ಇನಿಯೊಂದು ದುಃಖ ಇನಿ ಯಾನ ಏನು ಗೊತ್ತವಳು ಎಂತ ಕಾಸಿನ ಯಾನು ಕೋವೆ ಬಣ್ಣ ಕೋವೆ ಅಣ್ಣ ನಿಂತಿನ ಜಾಲಿ ಇರತ್ತಿನ ಅಲ್ಲೇ ಜಾಲಿ ಇರತ್ತಿನ ಬಾಯಿ ಶುಭತ್ನಿ ನಮ್ಮ ಪುಣ್ಯನ ಕರ್ತಿರಲ್ಲ ಈತ ಕುರ್ಲವನಪ್ಪ ಆತು ಶೋಕತ್ ಅದ ಯಾನ್ ಮೂಲ ಜಾರು ನಾಯಿ ಕರ್ತ ಕೊರದುಲ್ಲ ಮನ ಜಮೀನ ಪ್ರದು ಮತ್ರ ಮನ ಜಮೀ ಪ್ರದು ಮತ್ರ ಅಂತ ಆನಿ ಎನ್ನ ಪಂಡ ಕಾಸು ಬಾಕಿ ಇಟ್ಟಾಗ ಕುಲೆ ಕಾಣ ಮತ್ತೆ ಕಿರೀಡಿ ಮತ್ತೊಂದು ಜನ ಈತ ಪಾತ್ರೆ ಮಾಡು ಈತ ಬಾ ಇದನ್ನ ಮಾತಾಡ್ತಾರೆ ಅವಿ ನೀರು ಕಂಡಿನಿ ಇರ್ತಿರಂತಾರೆ ಬರನೆ ಬಾ ಇಲ್ಲಿ ಕೊಟ್ಟಾವ ಇಲ್ಲಿ ತುಳಿದೆ ಎನ್ನ ಕಾಸು ತುದಿ ಹೆಂಗೆ ಬೆಳೆದಿತ್ತು ಮದ ತುದಿಲಿತ್ತು ಚಾವನೆ ತಿಂಡಿ ಹೆಂಗೆ ನೀಯಪ್ಪ ಅವನು ಈ ರಾಕ್ಷಸನ ಜಾಗ ಇದ್ದಾರೆ ಒಂದಿ ಕಲಿಗೆ ಕಾದೆ ಆ ನೀತೇಶ್ ಪಟ್ಕರ್ ಬಾದ ಈ ರೀತಿಯ ಹೊರಸ್ಕೊಂಡು ಕೇಳಿದೆ ಕೊಡೆ ಈ ರೀತಿ ಗಂಗಾಣಿ ಹೊರಸ್ಕೊಂಡಿದೆ ಒಂದಿ ಗಂಟೆ ಬಸ್ಕೊಂಡು ಇನ್ನ ಮುಂದಿನ ಜೋಕರೆ ಅದೇ ವಾ ಏನೇ ಜಗಿ ಬಿಡದೆ ದೊಡ್ಡ ಬಿಚ್ಚವ ಮರ್ಯಾದೆನ ಕಾಸು ಕೊರಿಯ ಎನ್ನ ಕಾಸು ಜಾನಿಗೆ ಕಾಸು ಬದಲಾದ ಕಾಸು ಯಾವುದು ಒಂದು ಕಾಸು ಇಲ್ಲ ಅಕ್ಕರ ಇಚ್ಚು ಮಾಡಿದ್ದು ನಮ್ಮ ಕೆಲ ಆಗ್ತದೆ ಆಯ್ಕೆ ಕಾಂಡ ಮತ್ತು ನೆಟ್ಟು ಹೋಯ್ತಿಲ್ಲ ಎನ್ನ ಮನಸ್ಸು ನೆಮ್ಮದಿ ಐತಿ ಇಷ್ಟೊಂದು ನೆಮ್ಮದಿ ಆಡಪ್ಪ ಒಂದು 10 ಸಾವಿರ ಕಾಸು ಹತ್ತಿರಗಡೆ ಹೇಗೆ ಇದೊಂದು ಕುಲೆ ಯಾರು ತಮಿಳಪ್ಪ ಅಪ್ಪ ಅರ್ಬಕ್ತದೆ ಅಲ್ಲ ಕಣ್ಣಲ್ಲಿ ಕುಯ್ಯಪ್ಪ ಕುಸುಮೋಳ ಕೇಂದ್ರ ಅರಿತೆ ಕರೆದ್ರೆ ಲೆಪ್ಪದಲ್ಲಿ ಕುಸುಮ ಓ ಕುಸುಮ
Hello. Hi, Nigel. Happy birthday.
ನಮಸ್ಕಾರ. ಶನಿದೇವರು ಮುಖಾಮಿಗೆ ದೇವರ ಪಾದ ಗಡ್ಡಬೂರೊಂದು ಕೋಳೆನಡತನ ನಾಟಕ ತುಳು ನಾಟಕ ಬಂಜಿಗಾಪೊಚ್ಚಿ ಶಾರದಾ ಆರ್ಟ್ಸ್ ಮಂಜೇಶ್ವರ ಐಸೇರಿ ಪಂಪನ ತಂಡದ ತುಳು ಆಟ ನಾಟಕ ನಡೆದಲು ಬಾರಿ ಪೊರ್ಲುಡು ನಡತಲು ಅಂಚನೆ ಬೊಂಬಾಯಿಡು ಬತ್ತದು ಬಾರಿ ಪೊರ್ಲುಡು ಶೋ ಆವೊಂದುಂಡು ನಮ್ಮ ನಂಚಿನ ಕೋಡೆ ಶನಿ ಮಂದಿರಡು ಶೋ ಮಂತಿತ್ತು ಒಂದಿತ್ತುಳು ಅವು ಬಾರಿ ತುಳು ಕನ್ನಡಿಗರು ತೂಗೋಡು ಪಂಡದು ಬೊಂಬಾಯಿಡು ಎಂಗ್ಲೊಂಜಿ ಇಂಚಿನೆ ಮಂತಿತ್ತು ಎಂಗ್ಲ ಬಾರಿ ನೆಟ್ಟು ತುಳು ಕನ್ನಡಿ ಹೊರದೊಂಜಿ ಕಲೆನ ಒರಿಪೊಡು ಪಂಡದು ನನ್ನಲ್ಲ ಅಂಚ ಅದು ಕಲಾವಿದನಕ್ಲೆಗ್ಲ ಬತ್ತನ ಪಿನ್ನೇರ್ಗ್ಲ ಯಾನು ಸೊಲ್ಮೇಲೆ ಬಂದಿಲ್ಲ ಮಲ್ಲ ಆದ ಎಂಕು ದಾನ ಮಂತದು ಹೆಲ್ಪ್ ಮಂತನಕ್ಲ ಮಲ್ಲ ಮಲ್ಲ ಪಿನ್ನೇರಿತ್ತೇರು ಅಕ್ಲೆಗೆ ಏನು ಎನ್ನ ಹೃದಯ ಬಂದಡೆ ಏನು ಸೊಲ್ಮೇಲೆ ಬಂದಿಲ್ಲ ನನ್ನ ಜನಗಳಿಗೆ ಮತ್ತೆ ಬಳಸುವುದಲ್ಲ ಎಂತ ಬಳಸುವುದು ಮೆಲ್ಲ ಮಂದೆ ಖರ್ಚು ಮಾಡ್ತೇನೆ ತಾಲೆಗೆ ನಲ್ಲಿ ನಲ್ಲಿ ಟ್ಯಾಪಿದು ನೀರು ಟ್ಯಾಪಿದು ನೀರು ನೀರು ಟ್ಯಾಪು ಟ್ಯಾಪಿದು ನೀರು ಓ ಟ್ಯಾಪು ನೀರಿತ್ತು ನೀರು ನೀರು ನೀರಿನ ಮಾತ್ರ ಕಥಲಗು ಬಾಸು ಬಲ್ಕಿ ಮಾಡ್ತೇನೆ ಬಲ್ಕಿ ಮಾಡ್ತೇನೆ ಉಪ್ಪು ಉಪ್ಪು ಬಾಗೆಲ್ಲ ನೆನೆಪೇಟ ಈಗ ಬೋನಗ ಉಪ್ಪು ಬರ್ತಾರೆ ಅದಕ್ಕೆ ನಮ್ಮ ಉಪ್ಪು ಅದೇ ಸರಿ tempo tempo என்ன tempo நீ tempo nyake tempo nyake ಅವರಿಗೆ ಕಟ್ಟಾಯಿ ಅಂದಾಗ ಸುಮಾರು 14 ಗಂಟೆ ಆಯ್ತು ನನ್ನ ಅಲ್ಪ ಬಂತದ ಪಾರ್ಟಿಗೆ ಮಾತ್ರ ಬಳಸದು ಮಾತ್ರ ಬಿಲ ಬಣ್ಣಕ ಅವೇ ಮಾಡುತ್ತೆ ಬಿಲ ಬಲದಕ್ಕನ್ನ ಬಣ್ಣಗ ಅವೇ ಕುಂದಿಗೆ ನಮ್ಮ ಕೆಂಪು ಬಂದು ಎತ್ತರ ಇತ್ತು ಬೋದಿ ಮಾಡಿ ಎತ್ತರ ಇತ್ತು ಬೋದಿ ಆಚೆ ಬೋದಿ ನಾನು ಇವಾಗ ರಾತ್ರಿ 10 ಗಂಟೆ ಒಂದು ಬಲದಕ್ಕನ್ನ ಒಂಚೂರು ರಾತ್ರಿ ಕನ್ನ ಒಂಚೂರು ತುಂಬ ಅಂದರ ಉಂಡ ಆ ಕೈ ನಮ್ಮ ತುಂಬಿ ತಿಂಗೊಲ್ಲ ಬಲ್ಪ್ ಅಂದರ ಬೋದಕ್ಕ ಮಾಡೆ ತಿಂಗೊಲ್ಲ ಬಲ್ಪ್ ಬೇತೆ ತುಂಬು ಬೇತೆ ಬಲ್ಪ್ ಬೇತ ಮಾಡೆ ಅವು ಸೂಲ್ ಎತ್ತು ಚಂದ್ರೆ ಅಂಚನ್ನ ಬರೋದಿದ್ದನ ಸೀದೆ ನನಗೆ ಇಷ್ಟ ಬಲ್ಪ್ ಲೈಟ್ ಇಚ್ಚದ ಮೇಲೆ ಮಂದೆ ಖರ್ಚು ಮಾಡ್ತೆ ಅದು ಬಂದ ನನಗೆ ಎಲ್ಲ ಒಲಿ ಕಾಲದ ದೈವಲು ಕಾಲು ಬುದೊಂದು ಬರೋದಿಲ್ಲ ಕಾಲದ ದೈವಲು ಬುದೊಂದು ಬರೋದಿಲ್ಲ ನನ್ನ ಆಯ್ನ ಲೈಟ್ ಪಿಲಾವುದೇನೆ ಬಲ್ಕ ಬಂದು ಆಯ್ತು ತುಚ್ಚೆ ಪೋನಾಗ ಆಯ್ನ ಪಿಲಾವುದೇನೆ ತೆಂಪುದೊಂದು ಬರ್ತೇನೆ 34 ಕಿಲೋಮೀಟರ್ ಅನ್ನ ಅವಣ್ಣ 50 ಸದನ್ ಬ್ರೇಕ್ ಹಾಕಿ ಯಾನು ಕೊಡು ಎನ್ನ ತೆಂಪ ತಿಮ್ಮ ಒಟ್ಟು ನಮ್ಮ ಕಾಲು ಜಕ್ಕೆ ಅನ್ನ ಆಕ್ಸಿಡೆಂಟ್ ಆಗುವ ಶಬ್ದಕ್ಕೆ ಎಲ್ಲವರಿ ಕುಜಿನಿ ಜಂಗತ್ತಿದೆ ಪಾಲೋದು ಬತ್ತೆಂದ ಬಾನೊಂದುಲ್ಲಿ ಅನ್ನ ನಿಕ್ಕನ ತೆಂಪು ಕಿಲೋ 30 ರೂಪಾಯಿ ಕೊಡ್ತಾರೆ ಇಲ್ಲ ತೆಂಪ ಎತ್ತುಕೊಳ್ತಿ ಎಣ್ಣ ತೆಂಪ ಅಂದ ಏನು ಅಪ್ಪಗನಿ ಕೊಲ್ದ ಸುಲಭ ಒಂದು ಬಂದದ್ದು ಸಾಲು ಬಲ ಸೆಲ ಉಂಟು ಸಾಲು ಬಲ ಸೆಲ ಉಂಟು ಏಪಲ ఆయన ఒక ఏకుల మూనెద్దు నాలై ఇంచ బిదయతే అంద సాలు బల సెల ఉంటుంది ఆయన నాలైతే జోలే మాత సాలు దవుతుంది జోలే ಅಗಲು ಜನಕರು ಮಾತ್ರ ಎಂದಕ್ಕೆ ಹೆಚ್ಚಿನ ನನಗೆಲ್ಲ 9 ಸಾಲ ಅದು ಜೋಲೆ ಸಾಲ
ಜನಕ್ಕೆ ಮತ್ತೆ ಹೆಚ್ಚನ್ನ ಉತ್ತರ ಸರಿ ಆಯ್ತು ಓಡ್ಬೋದೆ ನಾನು ತೆಂಪದು ಬಂದಾಗಣ್ಣ ತೆಂಪದ ಕೆಲವು ಒಂದು ಮಲ್ಲ ಕಾತರನ್ನು ಆಯಾನಿಗೆ ಪುಲಾನದು ಸುಗ್ರೀವೆ ಶಿವಲಿಂಗನು ಪತ್ತೊಂದೆ ಸುಗ್ರೀವೆ ಶಿವಲಿಂಗ ನಾನಿ ಪತ್ತೊಂದಿ ಮಾಲ್ಕಂಡೆ ಅದು ಸುಗ್ರೀವೆ ಏನು ನಾವು ಪತ್ತೊಂದೆ ನಂದು ಮೇನ್ ಪತ್ತೊಂಡ ವಿಷಯ ಆಗ್ತಿರ್ತದೆ ಅಂಚಿನ ವಿಷಯ ಎಲ್ಲ ಬ್ರೇಕ್ ಹಾಕಿನ ಗಾಯನ ಮುಸುತ್ತು ñakke ಕಾಪಾಗುದ ಗಾದಿ ಮಾತುಕಲೆ ಗಾದೆ ಬಂದುಲೆ ಅಂತ ಯಾನು ಉಲ್ಲ ಇದೆ ಬೊಕ್ಕ ನನ್ನ ಮೈಂಡ್ ಇದೆಪ್ಪೇನು ಫಂಕ್ಷನ್ ಕರೆದಿದೆ ಅಲ್ಲಿ ಬರೋದು ಅಂತ ಮೂವತ್ತು ಗುಡಿக்கு ಮುಂದೆ ನಮ್ಮ ಎಟ್ಲೆ ಇಟ್ಕೊಂಡು ಅದರಲ್ಲಿ ಕಾರದ ಪಿರೌಟಿಗೆ ಬರ್ತೀನಿ ಅಯ್ಯ ಬ್ರೇಕ್ ಹಾಕಿ ಬಂದು ಹೋದ ತಿಂತೀನಿ ಪಿರೌಟ್ ಅದಾಯಿ ಫಾರ್ಡೆ ಪಟಾಸ್ ಬ್ರೇಕ್ ಆಗ್ತದೆ ಅಯ್ಯ ಹೋಲ್ ಬ್ರೇಕ್ ಹಾಕಿ ಹೋಲ್ ಬ್ರೇಕ್ ಹಾಕಿ ಆದ್ರೆ ಇಲ್ಲ ಅದು ಕಾರದ ಸೆಟ್ ಬ್ರೇಕ್ ಹಾಕಿ ಅದಕ್ಕೆ ಸೆಟ್ ಮಾಡೋದು ಒಂದು ಗೊತ್ತಾಗುತ್ತೆ ಏನು ಗೊತ್ತುಂದ ಎಂದ ಎತ್ತರ ಇತ್ತುಂದನ್ನ ಅಯ್ಯ ಹೋಲ್ ಬ್ರೇಕ್ ಹಾಕಿ ಫೋಟೋ ಇಲ್ಲಿ ನನ್ನ ಸ್ವಾಮಿ ಅನ್ನ ಮಂಗೆ ಬೆಚ್ಚಾಗ್ತದನ್ನ ಅಕ್ಕ ಈ ಜನ ನಾಯಿನ ನೆತ್ತರಿಗೆ ಈ ಜನ ಆ ಜನ ಈ ಜನಕ್ಕೆ ನೆತ್ತೀನಿ ಎಲ್ಲಂದನೆ ಉಳಿ ನೆತ್ತೀನಿ ನೆತ್ತೀನಿ ರತ್ತೇನೆ 15 ವರ್ಷದ ಬಗ್ಗೆ ಈ ಜನ ಹಾಕಿದ್ರಿಗೆ ಈ ಜನ ಆ ಜನ 15 ವರ್ಷ ಕಡಿಮೆ ಹಾಕಿದ್ರಿ ಏನಂದನೆ ಬೆತ್ತು ಬೆತ್ತೆ ಅಂತ ಯಾವತ್ತು ಯಾನವತ್ತು ಬೆತ್ತು ಬೆತ್ತೆ ತಾನೇನ ಸೋಲನ್ನ ಇಲ್ಲಿ 15 ಜನ ಬೆತ್ತು ನಿಂತೆ ಆ ವಿಷಯ ಬಿಡು ಬರ್ತ್ಡೇ ಮಾಡಿದಂತ ಸಾಂಬಾರು ಉಪ್ಪು ಚಪ್ಪೆ ಹಾಕಿದ ಮಾಡಿದ್ದು ಅಕ್ಲು ಈ ಜನ ಹಾಕಿನಾಗ ಈ ದೂರ ಹೋಗ್ತೀನಿ ನಿತ್ಯನ ಅವು ಸಾಂಬಾರು ಚಪ್ಪೆ ಹಾಕಿ ನಡ್ತೀವಿ ಆಯ್ತಾ ಮಾಡಿದ ಫಂಕ್ಷನ್ ನಮ್ಮ ಬರ್ತ್ಡೇದ ಫಂಕ್ಷನ್ ಕೊಂಚ ವರ್ಷದ ಬಾಲದ ಬರ್ತೀನಿ ಏರೋವರೆ ಬಿಂದೆ ಬರ್ತೀನಿ ಈ ಜನ ಕೇಳಿ ಅನ್ನ ಪಾಯಸ ಹೋಯ್ತ ಈ ಜನ ಹೋಗಿ ಬಗ್ದಿನ ಹೋಗಿ ಜನ ಕೇಳಿ ಅದೇ ಅನ್ನ ಕೋದೆ ಬಂದಿಲ್ಲ ಬಾಕಿದೆ ಪಾಯಸ ಹೋಯ್ತ ನಮ್ಗೆ ಸಾಗದ ಪಾಯಸ ಯಾ ಲಂಚನೆ ಬಂತು ಹೆಚ್ಚ ಸಾಗದ ಪಾಯಸ ಅಲ್ಲಿ ಮೂಜಿ ಪ್ರಾಣಿ ನಮ್ಮ ಇಲ್ಲ ಮರ್ಯಾದೆ ಶಾಸ್ತ್ರ ಕೊರಿಯಾ ಕೊರಿಯಾ ಸಂಬಳ ಕಳ್ಕೊಂಡೆ ಕೊಟ್ಟು ಬಿಡ್ಬೇ ಅವೇ ಮುಂಚಿ 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 ನೀನು ಬಣ್ಣ ಸತ್ತಿ ರೀತು ದುಬೈಗೆ ಹೋಗಿ ఆయన ಸುತ್ತ ಸಂಬಳ ಬಿಟ್ಟು ಕೂಡಲೇ ಇದು ಕಾಸು ಬರುವೆ ತಾನೆ ini tarik lu tinggal ini tarik Februari 15 Februari 15 Februari 30 kena kasus Korea Korea ada na Februari 30 ni unda wata 30 tige Ode betul ನೋಡಿ 30 ಇದೆ ಓದೆ ಬೋದು ಎಂದಕ್ಕೆಂದ ಈಗ ಕ್ಯಾಲೆಂಡರ್ ತಗೋದಿಲ್ಲ ಎಂದು ಹೇಳಿ ಇದನ್ನ ಈ ದಿಕ್ಕಿನ ಕಾಡು ಆಶ್ರಮದ ಗುರುಜಿ ಬರ್ತೇವೆ ಆಶ್ರಮದ ಗುರುಜಿ ಯಾಕೆ ಆಶ್ರಮದ ಗುರುಜಿ ಅರ್ಜೆಂಟ್ ಆಶ್ರಮ ಬತ್ತ ಕೊಡಿಗೆ ಕಂಡಿಲಕ್ಕ ನೀರಜ್ ಕುದೋಡ್ ಬಂದಕ್ಕ ಒಂದು ಎಟ್ಟೆ ಕುದುಂಡಿ ಎಂಕಿ ನನ್ನ ಇದೆ ಇದೆ ರಕ್ತ ಇದೆ ಒಟ್ಟಿಗೆ ಇದೆ ನಾನು ಬಂತೀನಿ ಈಗ ಪಾತ್ರನಾ ಏನು ನಮ್ಮ ಐಸು ಆನಂದ ಕೊಡ್ತಿ ಆಲೆಗೆ ಕೊಡ್ತಾರೆ ಆನಂದ ಆಲೆ ನಾಡ ಅವತ್ತು ಇದ್ದದ ಕೊಂಡು ಜೋಗನೆ ಮತ್ತೆ ಅಪ್ಪಮ್ಮೆ ಆನಂದ ಆಗುತ್ತಾಳೆ ಒಂದು ಹೊಸ ಮೊಬೈಲ್ ತೆಗೆದುಕೊಳ್ಳಿಗೆ ಅಪ್ಪಲಿಗೆ ಹೋದ ಅಪ್ಪಲೇ ನಾನು ಪಕ್ಕಕ್ಕೆ ಹೆಚ್ಚು ಕೇಳಿಸಿಲ್ಲ ಆಡಲಿಕ್ಕೆ ನನಗೆ ಇದೇನಾ ಐಶನ ಮತ್ತೇಪಾ ಮತ್ತೆ ನಾನು ಐಶು ಡೆಕೋರೇಷನ್ ಮಾಡ್ತೀನಿ ಯಾನೆ ಡೆಕೋರೇಷನ್ ಮಾಡ್ತಾನೆ ಅಂತ ಕೂಡಿಪ್ಪ ಡೆಕೋರೇಷನ್ ಮಾಡ್ತಾನೆ ಸುಮ್ಮನೆ ಐಶು ಜಲ್ಲಿ ಮಾಡಿ ಯಾನೆ ಸಾಮಾನ್ಯ ಮಾಡ್ತೀಯ
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.